ವಿರಾಸತ್ 2018 ಅಂಗವಾಗಿ 16 ದಿನಗಳ ಕಾಲ ನಡೆಯಲಿರುವ ಆಳ್ವ ಶಿಲ್ಪ ವಿರಾಸತ್ ಅನ್ನು ಉದ್ಘಾಟಿಸಲಾಯಿತು. ಬೆಂಗಳೂರಿನ ಹಿರಿಯ ಶಿಲ್ಪಕರ್ಮಿ ಸೂರಾಲು ವೆಂಕಟರಮಣ ಭಟ್ ಮಾತನಾಡಿ, ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ವಿಭಿನ್ನ ರೀತಿಯ ಕಲೆಗಳಿರುತ್ತವೆ. ಅದನ್ನು ಪ್ರದರ್ಶಿಸಲು ಆಸಕ್ತಿ ಮತ್ತು ಅವಕಾಶ ತುಂಬಾ ಮುಖ್ಯ. ಆಸಕ್ತಿ ಎನ್ನುವುದು ಸತತ ಪ್ರಯತ್ನದಿಂದ ಹುಟ್ಟಿಕೊಂಡರೆ ಅವಕಾಶಗಳು ಕಲೆಗಾರರನ್ನ ಅರಸುತ್ತಾ ಬರುತ್ತದೆ ಎಂದರು. ನನಗೆ ಶಿಲ್ಪಿಯೇ ಹೆಂಡತಿಯಾಗಿ ಬಂದಿದ್ದು ಮತ್ತೊಂದು ನಮ್ಮ ಅನುಕೂಲ. ಹಾಗಾಗಿ ಅವರು ನಾವು ಕೂತ್ಕೊಂಡು ಮಾತಾಡಿ ನಾವು ಏನಾದರೂ ಶಿಲ್ಪಿ ಕಲೆ ನಮ್ಮಲ್ಲಿ ನಮ್ಮ ಶಿಲ್ಪಿಗಳು ಏನಾದರೂ ಮಾಡಬಲ್ಲರು ಅನ್ನೋದನ್ನು ಸಮಾಜಕ್ಕೆ ತೋರಿಸ್ಬೇಕು. ಒಂದು ದೇವಸ್ಥಾನ ಕಟ್ಟೋದಂದರೆ ಬರೀ ತಮಿಳುನಾಡಿಂದ ಬರಬೇಕು ಅನ್ನೋಂಥ ಮಾತನ್ನು ತೆಗೆದು ಹಾಕಬೇಕು ಅಂತ 2007ರಲ್ಲಿ ಹೊಯ್ಸಳ ಶೈಲಿಯಲ್ಲೇ ದೇವಸ್ಥಾನ ಕಟ್ಟಬೇಕು ಅಂತಕ್ಕಂಥ ವಿಚಾರವನ್ನು ಆಲೋಚನೆ ಮಾಡಿದಾಗ ಅದಕ್ಕೆ ಬೇಕಾದಷ್ಟು ತೊಡಕಿತ್ತು. ಡಿಸೈನ್ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದಕ್ಕೂ ನಮಗೆ ತೊಡಕಿತ್ತು. ಯಾಕಂದರೆ ಇಂಜಿನಿಯರಿಂಗ್ ಕಲ್ತವ್ರಲ್ಲ ನಾವು, ಬರೇ ವಿಗ್ರಹದ ಡಿಸೈನ್ ಎಲ್ಲ ಮಾಡ್ತಿದ್ವಿ ವಿನಃ ಶಿಲ್ಪಕಲೆಗೆ ಸಂಬಂಧಪಟ್ಟಾಗೆ. ಅದರಿಂದಾಗಿ ಎಲ್ಲ ಇದನ್ನು ಕಲಿತುಕೊಂಡು ಮತ್ತೆ ಹೊಯ್ಸಳ ಶೈಲಿಯ ಶಿಲ್ಪವನ್ನೇ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದ ಆಳ್ವ ಶಿಕ್ಷಣ ಸಂಸ್ಥೆಯ ಮ್ಯಾನೇಜಿಂಗ್ ಟ್ರಸ್ಟಿ ವಿವೇಕ್ ಆಳ್ವ ಮಾತನಾಡಿ, ನಮ್ಮ ಸಂಸ್ಕೃತಿ ಸಂಪ್ರದಾಯಗಳ ವೈಶಿಷ್ಟ್ಯತೆಯನ್ನ ಜನರಿಗೆ ತಲುಪಿಸಲು ಮುಖ್ಯ ಮಾಧ್ಯಮವೆಂದರೆ ಅವುಗಳು ಶಿಲ್ಪಕಲೆ. ಈ ಶಿಲ್ಪಕಲಾ ಕ್ಷೇತ್ರ ಬೆಳೆಯಬೇಕು, ಇದರ ಪರಿಚಯ ಜನರಿಗಾಗಬೇಕು ಎಂಬ ಉದ್ದೇಶದಿಂದ ಆರಂಭವಾದದೇ ಶಿಲ್ಪ ವಿರಾಸತ್. ಶಿಲ್ಪ ವಿರಾಸತ್ ಹಾಗೂ ವರ್ಣ ವಿಲಾಸತ್ನಲ್ಲಿ ತಯಾರಾದ ಕಲಾಕೃತಿಗಳನ್ನು ಆಳ್ವ ಶಿಕ್ಷಣ ಪ್ರತಿಷ್ಠಾನದಲ್ಲಿ ಸಂರಕ್ಷಿಸಿ ಇಡಲಾಗಿದೆ ಎಂದರು. 100% हमारा जो इधर का आर्टिस्ट है वो लोग इसके लिए सब कारणभूत रहेंगे. आप लोग आने के लिए शुक्रिया. आप कम से कम एक 5वीं बार आ रहे हैं इधर, मुझे मालूम है. और आपका आर्ट को भी बहुत इधर वैल्यू मिलता है. और हर साल इधर इस प्लेटफॉर्म से बहुत लोगों को देखने के लिए मिलता है. और मैं आपको शुक्रिया बोलना चाहता हूँ क्योंकि उतना दूर से आते हैं और ये आर्ट आप लोग दिखाते हैं, इसीलिए धन्यवाद आपका. ಶಿಲ್ಪ ವಿರಾಸತ್ನಲ್ಲಿ ಪಾಲ್ಗೊಳ್ಳಲು ಕರ್ನಾಟಕ ಮಾತ್ರವಲ್ಲದೆ ದೂರದ ಛತ್ತೀಸ್ಗಢ, ಕೇರಳದಿಂದಲೂ ಶಿಲ್ಪಿಗಳು ಬಂದಿರುವುದು ವಿಶೇಷ. ಒಟ್ಟು 31 ಶಿಲ್ಪಿಗಳು ಈ ಬಾರಿಯ ಶಿಲ್ಪ ವಿರಾಸತ್ನಲ್ಲಿ ಭಾಗವಹಿಸುತ್ತಿದ್ದಾರೆ. ಕಾರ್ಯಕ್ರಮದಲ್ಲಿ ಶಿಲ್ಪ ವಿರಾಸತ್ನ ಸಲಹಾ ಸಮಿತಿ ಸದಸ್ಯರಾದ ಕೋಟಿ ಪ್ರಸಾದ್ ಆಳ್ವ, ಗಣೇಶ್ ಸೋಮಯಾಜಿ, ಪುರುಷೋತ್ತಮ ಆಡ್ವೆ, ದೀಕ್ಷಾ ಗೌಡ ಉಪಸ್ಥಿತರಿದ್ದರು. ಪ್ರೇಮಶ್ರೀ, ವಿ4 ನ್ಯೂಸ್ 24/7 ಮೂಡಬಿದ್ರೆ.